V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾನೆ. ಕತೆ ಕಾರಣ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವಂಥದ್ದು ಶೃಂಗಸಭೆ. ಕೃತಕ ಬುದ್ಧಿಮತ್ತೆಗೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿರುವ ಶೃಂಗಸಭೆ. ಇದರಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲರನ್ನೂ ಒಳಗೊಂಡಂತೆ ಸುಸ್ಥಿರ ಕೃತಕ ಬುದ್ಧಿಮತ್ತೆ. ಎಲ್ಲರನ್ನೂ ಒಳಗೊಂಡಿದೆ ಕೃತಕ ಬುದ್ಧಿಮತ್ತೆ. ಎಲ್ಲರನ್ನೂ ಒಳಗೊಂಡಂತೆ ಸುಸ್ಥಿರ ಕೃತಕ ಬುದ್ಧಿಮತ್ತೆ. ಆದರೆ ಈ ತೀರ್ಮಾನಕ್ಕೆ ಬಲಾಢ್ಯ ದೇಶಗಳಾಗಿರುವಂಥ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಬ್ರಿಟನ್ ಸಹಿ ಹಾಕಿಲ್ಲ. ಯಾಕೆ? ಅಮೆರಿಕ ಮತ್ತು ಬ್ರಿಟನ್ಗಳು ಕೃತಕ ಬುದ್ಧಿಮತ್ತೆ ಉದ್ಯಮಿಗಳ ಕೈಯಲ್ಲಿರಬೇಕು, ಎಲ್ಲರನ್ನೂ ಒಳಗೊಂಡಂತೆ ಇರಬಾರದು ಎಂಬುವ ಮನೋಭಾವವನ್ನು ಹೊಂದಿವೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಮಿತ್ರ ಎಲಾನ್ ಮಸ್ಕ್ ಅವರಂತೂ ಎಲ್ಲ ಕೃತಕ ಬುದ್ಧಿಮತ್ತೆಗಳ ಕಂಪನಿಯನ್ನು ಕೊಂಡುಕೊಳ್ಳಲು ಕೂಡ ಹೊರಟಿದ್ದಾರೆ. ಆದರೆ ಅದಕ್ಕೆಲ್ಲರೂ ಒಪ್ಪಿಲ್ಲ. ಹಾಗಾಗಿ ಕೃತಕ ಬುದ್ಧಿಮತ್ತೆಯನ್ನು ಎಲ್ಲರ ಒಳಿತಿಗಾಗಿ ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡುವ ಬದಲು ಕೆಲವು ಉದ್ಯಮಿಗಳ ಕೈಯಲ್ಲಿರುವಂತೆ ಮಾಡುವ ಉದ್ದೇಶವನ್ನು ಅಮೆರಿಕ ಮತ್ತು ಬ್ರಿಟನ್ಗಳು ಹೊಂದಿವೆ ಅಂತ ಹೇಳಿದರೆ ಅದು ಜನಪರವಾದ ನಿಲುವು ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಯಾಕಂದರೆ ಈ ಪ್ಯಾರಿಸ್ ಶೃಂಗಸಭೆಯಲ್ಲಿ ಭಾಗವಹಿಸಿರುವಂಥ ಭಾರತದ ಪ್ರಧಾನಿ ಮೋದಿಯವರು ಒಂದನೆಯದಾಗಿ ಈ ಕೃತಕ ಬುದ್ಧಿಮತ್ತೆಯಿಂದ ಉದ್ಯೋಗ ನಷ್ಟ ಉಂಟಾಗುತ್ತದೆ, ಉದ್ಯೋಗ ನಷ್ಟ ಉಂಟಾಗುವಂಥ ಭೀತಿಯ ವಾತಾವರಣ ಇದೆ. ಅದೇ ವೇಳೆ ಈ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಜಾಲತಾಣಗಳಲ್ಲಿ ಇಲ್ಲದ ಉಪದ್ಯಾಪವನ್ನು ಸುಳ್ಳುಗಳನ್ನು ಹರಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರ ಶಿಷ್ಯರೇ ಭಾಳಷ್ಟು ಜನ ಮಾಡ್ತಾರೆ, ಅದು ಎರಡನೇ ವಿಷಯ. ಹಾಗಾಗಿ ಈ ಕೃತಕ ಬುದ್ಧಿಮತ್ತೆಯು ಎಲ್ಲರನ್ನೂ ಒಳಗೊಂಡಿರುವಂಥ ಸುಸ್ಥಿರ ಅಭಿವೃದ್ಧಿಗೆ ಬರಬಾರದು ಎನ್ನುವಂಥ ನಿಲುವು ಬಂಡವಾಳಶಾಹಿಗಳದ್ದು ಎನ್ನುವುದರಲ್ಲಿ ಯಾವುದೇ ಅರ್ಥವನ್ನು ತಿಳಿಯಬೇಕಾದ ಅಗತ್ಯ ಇಲ್ಲ. ಯಾಕಂತೇಳಿದರೆ ಎಲ್ಲ ಬಂಡವಾಳಶಾಹಿಗಳು ಕೂಡ ಎಲ್ಲರನ್ನೂ ಒಳಗೊಂಡಂತೆ ಇರಬೇಕು ಅಂತ ಯಾರೂ ಬಯಸುವುದಿಲ್ಲ. ರಾಜಕಾರಣಿಗಳು ಎಲ್ಲರನ್ನೂ ಒಳಗೊಂಡಂತೆ ಎನ್ನುವ ತತ್ವವನ್ನು ಅಳವಡಿಸಿಕೊಳ್ಬೇಕು. ಆದರೆ ರಾಜಕೀಯ ಪಕ್ಷಗಳು ಕೂಡ ಅದಕ್ಕೆ ಬದ್ಧವಾಗಿಲ್ಲ. ಹಾಗಿರುವಾಗ ಪ್ಯಾರಿಸ್ಸಿನ ಈ ಶೃಂಗಸಭೆಯ ಅಂತಿಮ ಫಲಶ್ರುತಿ ಜನಪರವಲ್ಲ ಅನ್ನುವಂಥ ತೀರ್ಮಾನಕ್ಕೆ ಈಗಲೇ ಬರಲಿಕ್ಕಾಗದು, ಮುಂದೆ ಆ ಬಗೆಗೆ ನೋಡಬೇಕಾಗ್ತದೆ. ಹಾಗೂ ಮುಂದಿನ ಶೃಂಗಸಭೆ ಭಾರತದಲ್ಲಿ ನಡೆಯುತ್ತದೆ ಎನ್ನುವಂಥ ಘೋಷಣೆಯನ್ನು ಕೂಡ ಫ್ರಾನ್ಸ್ ಅಧ್ಯಕ್ಷರು ಮಾಡಿದರು, ಮ್ಯಾಕ್ರಾನ್ ಅವರು ಮಾಡಿದರು. ಹಾಗಾಗಿ ನಾವು ಬುದ್ಧಿಮತ್ತೆಗೆ ಮತ್ತಷ್ಟು ದಿನ ಭಾರತವನ್ನು ಗಟ್ಟಿಗೊಳಿಸುವಂತಹ ಹಾದಿಯಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ಇನ್ನು ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ 3-4 ಬಾರಿ ನೋಟಿಸ್ ಕೊಟ್ಟಿದ್ದು ಹಾಗೂ ಅದಕ್ಕೆ ಸಮಜಾಯಿಷಿ ನೀಡುವಂತೆ ಕೇಳಿದ್ದು ಹಿಂದೆಯೂ ನಡೆದಿದೆ. ಈಗ ಮತ್ತೆ ನಿನ್ನೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನೋಟಿಸ್ ನೀಡಿದೆ. ಹಲವಾರು ಮೊಕದ್ದಮೆಗಳು, ಚುನಾವಣಾ ಅಕ್ರಮ ಮೊಕದ್ದಮೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಇವೆ. ಚುನಾವಣಾ ಆಯೋಗವು EVM ಯಂತ್ರ, ಈಗಾಗಲೇ ಜನರ ನಂಬಿಕೆಯನ್ನು ಕಳೆದುಕೊಂಡಿರುವಂಥ ಮತಯಂತ್ರಗಳಲ್ಲಿ ದತ್ತಾಂಶಗಳನ್ನು ಅಳಿಸುವುದು ಮತ್ತು ಮರುತುಂಬಿಸುವ ಕೆಲಸವನ್ನು ಮಾಡಿದೆ ಅಂತ ಹೇಳಿದೆ. ಇದನ್ನೇ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ನೀವು EVMಗಳಿಂದ ದತ್ತಾಂಶಗಳನ್ನು ಅಳಿಸುವುದು ಮತ್ತು ಮರುತುಂಬಿಸುವುದು ಯಾಕೆ ಮಾಡ್ತೀರಿ? ಯಾರಾದರೂ ಪರವಾಗಿ ಮೋಸ ಮಾಡ್ತೀರಾ ಅಂತ ಕೇಳಲಿಲ್ಲ. ಆದರೆ EVMನಿಂದ ದತ್ತಾಂಶಗಳನ್ನು ತೆಗೆಯುವುದು ಮತ್ತು ಮರುತುಂಬಿಸುವುದರ ಅರ್ಥ ಏನು? ಇದನ್ನೇ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಸಮಜಾಯಿಷಿ ನೀಡುವಂತೆ ಕೇಳಿದೆ. ಅದರ ಅರ್ಥ ಇಷ್ಟೇ, EVMನ ಮೂಲ ದತ್ತಾಂಶಗಳನ್ನು ನಷ್ಟ ಮಾಡಿ ನಕಲಿ ದತ್ತಾಂಶಗಳನ್ನು ತುಂಬಿಸುವ ಕೆಲಸ ಆಗ್ತಾ ಇದೆ ಅಂತ ತಿಳ್ಕೊಂಡಿರ್ಬೋದು. ಅದು ಏನಾದರೂ ಇರಲಿ. ಇನ್ನೂ ಈಗ ಭಾರತದಲ್ಲಿ ದಂಡಪಿಂಡಗಳ ಹೊಟ್ಟೆ ತುಂಬಿಸುವ ಕೆಲವು ಕೆಲಸಗಳಿರ್ತವೆ. ಅದರಲ್ಲಿ ಇವಾಗ ಒಂದು ಸಂಸತ್ ಕಲಾಪವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸುವಂಥದ್ದು. ರಾಜ್ಯಸಭೆಯ ಸದಸ್ಯರಿರ್ಬೋದು, ಲೋಕಸಭೆಯ ಸದಸ್ಯರಿರ್ಬೋದು, ಎಲ್ಲರೂ ಕೂಡ ಭಾರತದ ಬೇರೆ ಬೇರೆ ಭಾಷೆಗಳನ್ನು ಮಾತೃಭಾಷೆ ಹೊಂದಿರುವವರು. ಯಾರು ಕೂಡ ಸಂಸ್ಕೃತ ಮಾತೃಭಾಷೆಯವರು ಯಾರೂ ಇಲ್ಲ. ಆದರೂ ಕೂಡ ಸಂಸತ್ ಕಲಾಪವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸುವ
ಒಂದು ವ್ಯವಸ್ಥೆಯನ್ನು ಲೋಕಸಭೆ ಮಾಡಿಕೊಂಡಿದೆ ಅಂದರೆ ಅರ್ಥ ಏನು? ಕೆಲವು ದಂಡಪಿಂಡಗಳ ಹೊಟ್ಟೆ ತುಂಬಿಸುವ ಹೊರತು ಅದಕ್ಕೆ ಬೇರೆ ಏನು ಉದ್ದೇಶ ಇಲ್ಲ. ಇದನ್ನೇ DMK ಸಂಸದ ದಯಾನಂದ ಮಾರನ್ ಅವರು ಖಂಡಿಸಿದ್ದಾರೆ. ಕೆಲವು ವಿಷಯಗಳನ್ನು ಎಷ್ಟು ಖಂಡಿಸಿದರೂ ಕೂಡ ಕೆಲವರು ತಿನ್ನುವುದಕ್ಕೆ ಯಾವುದೇ ನಾಚಿಕೆ ಇರುವುದಿಲ್ಲ. ಹಾಗಾಗಿ ಇಂಥ ವಿಷಯಗಳನ್ನು ಮತ್ತೆ ಚರ್ಚಿಸಿ ಏನು ಫಲ ಇಲ್ಲ ಅಂತ ಹೇಳ್ಬೋದು. ಏನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗ ಏನು ಮಾಡಿದಾರಪ್ಪ, ಅಮೆರಿಕದಲ್ಲಿ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲದಿಂದ ವಿದೇಶಿ ಭ್ರಷ್ಟಾಚಾರ ತಡೆ ಕಾಯ್ದೆ ಅಂತ ಒಂದು ಕಾನೂನಿದೆ. ಅಂದರೆ ವಿದೇಶದಿಂದ ಬಂದು ಅಮೆರಿಕದಲ್ಲಿ ಬಿಸ್ನೆಸ್ ಮಾಡುವವರು, ವ್ಯಾಪಾರ ಮಾಡುವವರು, ಉದ್ಯಮ ನಡೆಸುವವರು ಅವರೆಲ್ಲ ಭ್ರಷ್ಟಾಚಾರ ಮಾಡಿದ್ರೆ ಅದಕ್ಕೆ ಬೇರೆಯೇ ಕಾಯ್ದೆ ಅಡಿ ಕಾನೂನು ಪ್ರಕ್ರಿಯೆ ನಡೆಯುತ್ತದೆ. ಅದೇ ರೀತಿ ಭಾರತದ ಉದ್ಯಮಿ ಗೌತಮ್ ಅದಾನಿಯವರ ವಿರುದ್ಧ ಅಮೆರಿಕದಲ್ಲಿ ಪ್ರಕರಣ ದಾಖಲಾಗಿರೋದು ನಿಮಗೆ ಗೊತ್ತೇ ಇದೆ. ಪ್ರಕರಣ ದಾಖಲಾಗಿ ಅದರ ವಿಚಾರಣೆ ಒಂದು ಬಾರಿ ನಡೆದಿತ್ತು. ಆದರೆ ಇವಾಗ ಟ್ರಂಪ್ ಅವರು ಆ ಕಾಯ್ದೆಗೆ ತಾತ್ಕಾಲಿಕ ತಡೆ ಅದನ್ನು ತೆಗೆದುಹಾಕಬೇಕಾದ್ರೆ ಕಾಂಗ್ರೆಸ್ನಲ್ಲಿ ಅಂದರೆ ಸಂಸತ್ನಲ್ಲಿ ಚರ್ಚೆಗೆ ಆಗಬೇಕು. ತಾತ್ಕಾಲಿಕವಾಗಿ ಅಧ್ಯಕ್ಷೀಯ ಬಲವನ್ನು ಬಳಸಿ, ಅದರ ಅರ್ಥ ಏನು? ಗೌತಮ್ ಅದಾನಿಗೆ ಕೂಡ ಅನುಕೂಲ ಮಾಡುವಂಥ ಒಂದು ಉದ್ದೇಶ ಅಥವಾ ಆ ಪ್ರಕರಣವನ್ನು ಮುಂದೆ ತಳ್ಳುವಂಥ ಉದ್ದೇಶ ಅದರ ಹಿಂದೆ ಇದೆ. ಅಂದರೆ ಟ್ರಂಪ್ ಅವರು ಎಲಾನ್ ಮಸ್ಕ್ ಜೊತೆ ಎಲ್ಲ ದೊಡ್ಡ ದೊಡ್ಡ ಉದ್ಯಮಿ ಎಲ್ಲರ ಜೊತೆಗೂ ಕೂಡ ಈಗ ಟ್ರಂಪ್ ಅದಾನಿ ಕೂಡ ಸ್ನೇಹಕ್ಕೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇದೊಂದು ಹೊಸ ಅಧ್ಯಾಯ ಭಾರತಕ್ಕೆ ಅನುಕೂಲವೋ ಅನಾನುಕೂಲವೋ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಬೆಂಗಳೂರಿನಲ್ಲಿ ನಡೆಯುತ್ತಿರುವಂಥ ಹೂಡಿಕೆ ಸಮಾವೇಶ, ಕರ್ನಾಟಕ ಸರ್ಕಾರದಲ್ಲಿ ವಿದೇಶದಿಂದ ಹೂಡಿಕೆಗಳನ್ನು ಆಹ್ವಾನಿಸುತ್ತಿರುವಂಥ ಈ ಸಮಾವೇಶದ ಮೊದಲ ದಿನ 3.25 ಲಕ್ಷ ಕೋಟಿ, ಮೊದಲ ದಿನವೇ 3.25 ಲಕ್ಷ ಕೋಟಿ ರೂಪಾಯಿಯನ್ನು ಕರ್ನಾಟಕದಲ್ಲಿ ಹೂಡಿಕೆ ಮಾಡಲು ಹಲವು ಸಂಸ್ಥೆಗಳು ಒಪ್ಪಿಕೊಂಡ 100ಕ್ಕೂ ಹೆಚ್ಚು ಸಂಸ್ಥೆಗಳು ಈ ಹೂಡಿಕೆ ಸಮಾವೇಶದಲ್ಲಿ ಭಾಗವಹಿಸಿದ್ದು. ಈಗಾಗಲೇ ಅಲ್ಲದೆ 9 ಲಕ್ಷ ಕೋಟಿ ಹೂಡಿಕೆ ಬಗ್ಗೆ ಮಾತುಕತೆ ಕೂಡ ಮಾಡದಿತ್ತು. ಕರ್ನಾಟಕ ಸರ್ಕಾರ ಒಟ್ಟು 10 ಲಕ್ಷ ಹೂಡಿಕೆಯನ್ನು ಪಕ್ಕಾಗೊಳಿಸಬೇಕೆಂಬ ಆತುರದಲ್ಲಿ ಮಾತುಕತೆಯನ್ನು ಮುಂದುವರಿಸಿದೆ. ಆದರೆ ಈಗಾಗಲೇ ಇದಕ್ಕೆ ಸಾಕಷ್ಟು ಬೇರೆ ರಾಜ್ಯಗಳ ಪೈಪೋಟಿ ಇದೆ. ಪೈಪೋಟಿಗಳನ್ನು ಮೆಚ್ಚಿ ನಿಲ್ಲಬೇಕು. ಬೇರೆ ದೇಶದಿಂದ ಬಂದು ಹೂಡಿಕೆ ಮಾಡುವವರು ಇಲ್ಲಿ ಎಷ್ಟು ಅನುಕೂಲದ ವಾತಾವರಣವಿದೆ, ನೀರು ವಿದ್ಯುತ್ ಎಲ್ಲ ಯಾವ ರೀತಿಯಲ್ಲಿ ಸಿಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಗಲಭೆಕೋರರು ಯಾರಿದ್ದಾರೆ? ಇತ್ತೀಚಿನ ವರ್ಷಗಳಲ್ಲಿ ಭಾರತದಿಂದ ಕೆಲವು FDI ವಾಪಸ್ ತಗೊಂಡು ಹೋದರೆ ಅದಕ್ಕೆ ಮುಖ್ಯ ಕಾರಣ ಅಂದರೆ ಭಾರತದಲ್ಲಿ ಗಲಭೆ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಾವು ಅಲ್ಲಿ ವ್ಯಾಪಾರ ಮಾಡಲಿಕ್ಕಾಗೋದಿಲ್ಲ, ಉದ್ಯಮ ಮಾಡಲಿಕ್ಕಾಗೋದಿಲ್ಲ ಅನ್ನುವ ಒಂದೇ ಕಾರಣದಿಂದ ವಿದೇಶಿ ನೇರ ಬಂಡವಾಳ ಹೂಡಿಕೆದಾರರು ಭಾರತದಿಂದ ಹಲವಾರು ಮೊತ್ತವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಆ ಗಲಭೆ ಇವಾಗ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಹೊತ್ತಿ ಉರಿಯುವಂಥ ಗಲಭೆಗಳನ್ನು ಕೆಲವರು ಮಾಡುವುದನ್ನೇ ಉದ್ಯೋಗ ಮಾಡಿಕೊಂಡಿದ್ದಾರೆ. ಆದ್ದರಿಂದ FDI ನೇರ ಬಂಡವಾಳ ಹೂಡಿಕೆ ಭಾಳ ಕಷ್ಟ. ಆದರೆ ಬೆಂಗಳೂರಿನಲ್ಲಿರುವಂಥ ನಡೆಯುತ್ತಿರುವಂಥ ಈ ಸಮಾವೇಶ ಏನಂದರೆ ಬರೀ FDIಗೆ ಸಂಬಂಧಿಸಿದಲ್ಲ, ಭಾರತದ ಬೇರೆ ಬೇರೆ ಕಡೆಯ ಉದ್ಯಮಿಗಳು ಎಷ್ಟರ ಮಟ್ಟಿಗೆ ಅದರಲ್ಲಿ ಪಾಲ್ಗೊಳ್ಳುತ್ತಾರೆ, ಹೂಡಿಕೆ ಎಷ್ಟಾಗ್ತದೆ ಅನ್ನೋದು ಕೂಡ ಸೇರಿದೆ. ವಿದೇಶದ್ದು ಮಾತ್ರ ಅಲ್ಲ, ಸ್ವದೇಶದ ಹೂಡಿಕೆಯನ್ನು ಕೂಡ ಅವಲಂಬಿಸಿ ಆ ನಿಟ್ಟಿನಲ್ಲಿ ಆರಂಭಿಕ ಯಶಸ್ಸು ಕರ್ನಾಟಕ ಸಿಕ್ಕಿದೆ. ಮುಂದೆ ಇನ್ನಷ್ಟು ಯಶಸ್ಸು ಸಿಗಬಹುದು ಅಂತ ಹೇಳ್ಬೋದು. ಇನ್ನು ಇಂಡಿಯಾ ಮೈತ್ರಿಕೂಟ ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಸ್ತಿತ್ವಕ್ಕೆ ಬಂದು ಬಹಳ ಯಶಸ್ಸನ್ನು ಗಳಿಸಿತ್ತು. ಆದರೆ ಅದು ಅನಂತರ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಫಲವನ್ನೇನು ತರಲಿಲ್ಲ. ಅದರ ನಡುವೆ ಹರಿಯಾಣ ಮತ್ತು ದಿಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಒಟ್ಟಿಗೆ ಕೂಡಿ ಸ್ಪರ್ಧಿಸಲೇ ಇಲ್ಲ. ಆದ್ದರಿಂದ ಅಲ್ಲಿ 2 ರಾಜ್ಯಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಸೋಲು ಕಂಡಿದೆ. ಮಹಾರಾಷ್ಟ್ರದ ಸೋಲಿನ ಬಗೆಗೆ ನೂರಾರು ವ್ಯಾಖ್ಯಾನಗಳಿವೆ. ಇದರ ನಡುವೆ ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿಯವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಒಂಟಿಯಾಗಿ ಸ್ಪರ್ಧಿಸುತ್ತದೆ, ಇಂಡಿಯಾ ಮೈತ್ರಿಕೂಟಕ್ಕೆ ಸ್ಪರ್ಧೆಗೆ ಅವಕಾಶ ಇಲ್ಲ, ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಎನ್ನುವಂಥ ಮಾತು ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ಯಾವುದೇ ಪಕ್ಷ ಯಾವುದೇ ಮೈತ್ರಿಕೂಟ ಸೇರುವುದು ಅಥವಾ ತಾನು ಒಬ್ಬನೇ ಸ್ಪರ್ಧಿಸುವುದು ಆ ಪಕ್ಷದ ತೀರ್ಮಾನ ಆಗಿರ್ತದೆ. ತೃಣಮೂಲ ಕಾಂಗ್ರೆಸ್ ಆ ರೀತಿ ತೀರ್ಮಾನ ತೆಗೆದುಕೊಂಡ್ರೆ ತಪ್ಪಲ್ಲ. ಆದರೆ 6 ತಿಂಗಳ ಹಿಂದೆ ಇದೇ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಮತ್ತು ಗುಂಪಿನವರು ಇಂಡಿಯಾ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿಯವರೇ ನಾಯಕ ಆಗಬೇಕು ಅಂತ ಹೇಳಿಬಿಟ್ಟು, ನಾಯಕಿಯಾಗಿ ಮಮತಾ ಬ್ಯಾನರ್ಜಿಯವರನ್ನು ಘೋಷಿಸಿ ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಸುದ್ದಿಗಳನ್ನು ಮಾಡಿದ್ರಲ್ಲ. ಅದಕ್ಕೆ ಏನರ್ಥ? ಕಾಲಕ್ಕೆ ತಕ್ಕಂತೆ ಕೋಲವೋ ಕಾಲಕ್ಕೆ ತಕ್ಕಂತೆ ವೇಷವೋ ಎನ್ನುವಂಥ ಒಂದು ಸಂಶಯ ಈ ಸಂದರ್ಭದಲ್ಲಿ ಬಿಡ್ತಿದೆ.
ಇನ್ನು ನಿನ್ನೆ ಒಂದು ಆಶ್ಚರ್ಯಕರ ಘಟನೆ ನಡೆದಿದೆ. ಏನಪ್ಪ ಅದು ಆಶ್ಚರ್ಯಕರ ಘಟನೆ? ಕಳೆದ 10 ವರ್ಷಗಳಿಂದ ಭಾರತದ ರೂಪಾಯಿ ಡಾಲರ್ನೆದಳು ಡೌನ್ 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 ಕೆಳಕ್ಕೆ ಹೋಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ನಿನ್ನೆ ಕೆಲವೊಮ್ಮೆ ಒಂದು 10 ಪೈಸೆ ಏರೋದು, ಮರುದಿವಸನೇ 15 ಪೈಸೆ ಇಳಿಯೋದು ಕೂಡ ನಡೆದಿದೆ. ಹಾಗಾಗಿ ಡಾಲರ್ನೆದುರು 87, 60, 70 ಪೈಸೆ 94 ಪೈಸೆಗೆ ಏರಿತ್ತು. ಈಗ ಏನಾಗಿದೆ? ನಿನ್ನೆ 66 ಪೈಸೆ ರೂಪಾಯಿ ಮೌಲ್ಯ ಅಧಿಕವಾಗಿದೆ ಡಾಲರ್ನೆದುರು. ಇದೊಂದು ದೊಡ್ಡ ಸಾಧನೆಯೇ. ಆದರೆ ಮುಂದಿನ ದಿನಗಳಲ್ಲಿ ಇದು ವೇದನೆ ಆಗುವುದು ನಮಗೆ ನಮ್ಮ ಅನುಭವ, ಎಲ್ಲಿಯವರೆಗಿನ ಅನುಭವ. ಆದರೂ ಕೂಡ 66 ಪೈಸೆ ರೂಪಾಯಿ ಬಲ ಹೆಚ್ಚಿಸಿಕೊಂಡಿದೆ. 66 ಪೈಸೆ ಬಲವನ್ನು ರೂಪಾಯಿ ಹೆಚ್ಚಿಸಿಕೊಂಡಿರುವುದನ್ನು ಎನ್ನುವಂಥದ್ದು ಸ್ವಾಗತಾರ್ಹವಾದ ಸಂಗತಿ ಎನ್ನುವುದರಲ್ಲಿ ಎರಡನೇ ಮಾತಿಲ್ಲ. ಇನ್ನು ಮೈಸೂರಿನಲ್ಲಿ ನಡೆದಿದೆ ಮತ್ತೊಂದು ಕೋಮು ಗಲಭೆ ಎನ್ನುವಂಥ ವಾತಾವರಣ. ಅಲ್ಲಿ ಒಬ್ಬ ಸಂಘ ಪರಿವಾರದವನು ಕೋಮು ದ್ವೇಷದ ಪೋಸ್ಟ್ಗಳನ್ನು ಜಾಲತಾಣಗಳಲ್ಲಿ ಹರಡಿದ್ದ. ಅದರ ವಿರುದ್ಧ ಪೊಲೀಸರಿಗೆ ದೂರು ಹೋಗಿದ್ದರಿಂದ ಸತೀಶ್ ಎನ್ನುವ ಆತನನ್ನು ಬಂಧಿಸಲಾಗಿದೆ. ಆತನ ಉದಯಗಿರಿ ಎನ್ನುವಂಥ ಪೊಲೀಸ್ ಠಾಣೆಯಲ್ಲಿ ಇಡಲಾಗಿದ್ದ. ಅಲ್ಲಿಗೆ ಕೆಲವರು ಮುತ್ತಿಗೆ ಹಾಕಿ ಪೊಲೀಸರ ವಿರುದ್ಧ ದಾಳಿ ಮಾಡಿದ್ದಾರೆ. ಆದರೆ ಈ ದಾಳಿಯ ಬಗೆಗೆ 2 ವಿವಾದ ಇದೆ. ಒಂದು, ಸಂಘ ಪರಿವಾರದವರು BJPಯವರು ಹೇಳುವುದಂತ ಹೇಳಿದರೆ ಮುಸ್ಲಿಮರು ದಾಳಿ ಮಾಡಿದ್ದಾರೆ ಅಂತ. ಆದರೆ ಕೆಲವರ ಪ್ರಕಾರ ಸಂಘ ಪರಿವಾರದರೆ ಮುಸ್ಲಿಂ ವೇಷದಲ್ಲಿ ಬಂದು ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಏನೇ ಇದ್ದರೂ ಕೂಡ ಇದೆಲ್ಲ ಮುಂದೆ ತನಿಖೆಯಿಂದ ಗೊತ್ತಾಗಬೇಕು ಹಾಗೂ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಚಾನಲ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳ್ತಾ ಮಾಡ್ತಾ ಇದ್ದೇನೆ ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.